ಮಳೆಗಾಲದಲ್ಲಿ ನೀರು ತುಂಬಿದ್ರೂ ಸರಾಗವಾಗಿ ಹರಿದು ಕೆರೆಗಳನ್ನು ಸೇರಿಕೊಳ್ಳುತ್ತಿದ್ದ ಹಾಗೂ ಗದ್ದೆಗಳಿಗೆ ನೀರು ಹರಿಸಲು ಬಳಕೆಯಾಗುತ್ತಿದ್ದ ಮೂಡಬಿದ್ರೆಯ ಹಲವು ರಾಜಕಾಲುವೆಗಳಲ್ಲಿ ಇದೀಗ ಕೊಳಚೆ ನೀರು, ಕಸ ಕಡ್ಡಿ, ಪ್ಲಾಸ್ಟಿಕ್ ತ್ಯಾಜ್ಯಗಳು ತುಂಬಿಕೊಂಡಿದ್ದು ಮಳೆಗಾಲದಲ್ಲಿ ನೀರು ಹರಿದು ಹೋಗಲು ತೊಂದರೆಯಾಗುವ ಎಲ್ಲ ಲಕ್ಷಣಗಳು ಈಗಾಗಲೇ ಕಂಡುಬರುತ್ತಿದೆ. ಆದರೆ ಮಳೆಗಾಲ ಸಮೀಪಿಸುತ್ತಿದ್ದರೂ ರಾಜಕಾಲುವೆಗಳಲ್ಲಿ ತುಂಬಿಕೊಂಡಿರುವ ಹೂಳುಗಳನ್ನು, ತ್ಯಾಜ್ಯಗಳನ್ನು ಮೇಲಕ್ಕೆತ್ತುವ ಕೈಂಕರ್ಯವನ್ನ ಇನ್ನೂ ಮೂಡಬಿದಿರೆಯ ಪುರಸಭೆಯು ಕೈಗೊಳ್ಳದೆ ಹಾಗೆ ಕುಳಿತುಕೊಂಡಿರುವುದು ವಿಪರ್ಯಾಸವೇ ಸರಿ. ಮೂಡಬಿದಿರೆ ಪೇಟೆಯಲ್ಲಿರುವ ಪೊನ್ನೆಚಾರಿ ಬಳಿಯ ಕಲ್ಸಂಕ, ನಾಗರಗಟ್ಟೆ, ರಿಂಗ್ ರೋಡ್, ಅಲಂಗಾರು, ಅರಮನೆ ಬಾಗಿಲು, ಸಮಕಾರಗುಂಡಿಯ ಬಳಿ ಇರುವ ರಾಜಕಾಲುವೆಗಳನ್ನು ಪರಿಶೀಲಿಸಿದರೆ ಅವುಗಳ ಮೂಲಕ ಮಳೆ ನೀರು ಹರಿಯುವುದು, ಪೇಟೆಯ ಕೊಳಚೆ ನೀರು ಹರಿಯುವುದು ಎಂಬ ಸಂದೇಹ ಕಾಡುತ್ತಿದೆ. ಇಲ್ಲಿನ ರಾಜಕಾಲುವೆಗಳು ಸರ್ಕಾರಿ ಭೂಮಿಯಲ್ಲಿಲ್ಲ, ಹೆಚ್ಚಿನವು ಖಾಸಗಿಯಲ್ಲಿವೆ. ಇವುಗಳನ್ನು ರಾಜಕಾಲುವೆಗಳೆನ್ನುವ ಬದಲು ತೋಡುಗಳೆನ್ನುವುದು ಸೂಕ್ತ. ಹಿಂದೆಲ್ಲ ತಗ್ಗು ಪ್ರದೇಶದ ಗದ್ದೆಗಳಲ್ಲಿ ಭತ್ತ ಬೇಸಾಯ ನಡೆಯುವಾಗ ಈ ಕಾಲುವೆಗಳಿಂದ ಬಹಳ ಉಪಕಾರವಾಗುತ್ತಿತ್ತು. ಅಲ್ಲಲ್ಲಿ ಕಟ್ಟ ಹಾಕಿ ನೀರನ್ನ ಗದ್ದೆಗೆ ಹಾಯಿಸಲು ರಾಜಕಾಲುವೆಗಳನ್ನು ಬಳಸಲಾಗುತ್ತಿತ್ತು. ಈಗ ಚಿತ್ರಣ ಬದಲಾಗಿದೆ. ಗುಡ್ಡಗಳೆಲ್ಲ ಸಮತಟ್ಟಾಗಿ ಅಭಿವೃದ್ಧಿ ನಡೆಯುತ್ತಿರುವ ಪರಿಣಾಮ ಅಲ್ಲಿಂದ ಹರಿದು ಬಂದ ಮಣ್ಣು ಈ ರಾಜಕಾಲುವೆಗಳನ್ನು ಸೇರಿದೆ. ಮೂಡಬಿದಿರೆ ಪೇಟೆಯ ಸುತ್ತಮುತ್ತಿರುವ ಇಂಥ ಕಾಲುವೆಗಳ ದುಸ್ಥಿತಿ ಹೆಚ್ಚು ಕಡಿಮೆ ಒಂದೇ ತೆರನಾಗಿದೆ. ಈಗ ಹೊಸದಾಗಿ ನಿರ್ಮಿಸಲಾಗಿರುವ ಕಲ್ಸಂಕ, ಜೈನ್ಪೇಟೆ ದಾಟಿದ ಬಳಿಕ ಸಿಗುವ ಬಡಗು ಬಸದಿ ಬಳಿಯ ಕಾಲುವೆಗಳ ಹತ್ತಿರದ ವಸತಿ ಸಮುಚ್ಚಯಗಳ ಕೊಳಚೆ ನೀರು ಹರಿಯುವ ಕಾಲುವೆಗಳಾಗಿವೆ. ಜೊತೆಗೆ ಪರಿಸರದಲ್ಲಿ ನಡೆಯುತ್ತಿರುವ ಭೂ ಅಭಿವೃದ್ಧಿ ಕಾಮಗಾರಿಗಳಿಂದ ಹೊರಬಿದ್ದ ಮಣ್ಣು ಹೂಳು ತುಂಬಿಕೊಂಡಿವೆ. ಮುಳ್ಳು ಗಿಡಗಂಟಿ ಬೆಳೆದಿದೆ. ಇದರಿಂದಾಗಿ ಮಳೆ ಬರಲು ಆರಂಭಿಸಿದ್ರೆ ತತ್ಕ್ಷಣ ಇಲ್ಲಿ ನೆರೆ ಉಕ್ಕುವುದು ಸಾಮಾನ್ಯವಾಗಿದೆ. ನಾಗರಕಟ್ಟೆಯ ದಕ್ಷಿಣ ಭಾಗದ ಕಾಲುವೆಯಲ್ಲಿ ಪೇಟೆಯ ತ್ಯಾಜ್ಯ ಹರಿಯುವುದು ಸಾಮಾನ್ಯವಾಗಿದೆ. ಈ ತ್ಯಾಜ್ಯದೊಂದಿಗೆ ಕಬ್ಬಿಣ, ಗಾಜು, ಪ್ಲಾಸ್ಟಿಕ್ ಎಲ್ಲವೂ ಹರಿದು ಬರುತ್ತಿದೆ. ನಾಗರಕಟ್ಟೆ ಬನದ ಭಾಗದಲ್ಲಿ ತೋಡಿನಲ್ಲಿ ಹೂಳು ತುಂಬಿದೆ. ಇದನ್ನು ತೆಗೆದು ತೋಡನ್ನ ಅಗಲಗೊಳಿಸಿ ಎರಡೂ ಕಡೆ ತಡೆಗೋಡೆ ನಿರ್ಮಿಸಬೇಕಿದೆ. ಪೊನ್ನೆಚಾರಿ ತೋಡಿನಲ್ಲೂ ಹೂಳು ರಾಶಿ ಬಿದ್ದಿದೆ. ಹತ್ತಿರದ ನಿವಾಸಗಳ ತ್ಯಾಜ್ಯ ವಸ್ತುಗಳು ಇಲ್ಲಿ ತಾಣವನ್ನ ಕಾಣುತ್ತಿವೆ. ಮೂಡಬಿದಿರೆಗೆ ಒಳಚಂಡಿ ವ್ಯವಸ್ಥೆ ಇನ್ನೂ ಆಗಿಲ್ಲದಿರುವುದರಿಂದ ಕೊಳಚೆ ಹರಿಯಲು, ತ್ಯಾಜ್ಯ ಸುರಿಯಲು ಈ ಕಾಲುವೆಗಳು ಬಳಕೆಯಾಗುತ್ತಿವೆ. ಸ್ವರಾಜ್ ಮೈದಾನದ ಬಳಿ ಇರುವ ಕುರ್ಲುಗುಂಡಿ, ಕಲ್ಸಂಕ, ಸಮಗಾರಗುಂಡಿ ಕಾಲುವೆಯ ಹೂಳೆತ್ತುವ ಕಾರ್ಯ ಪ್ರಾರಂಭವಾಗಿ ಒಂದು ಹಂತದಲ್ಲಿ ನಿಂತಿದೆ. ಹೂಳನ್ನ ದೂರ ಸಾಗಿಸುವ ಇಲ್ಲವೇ ಪಟ್ಲ ಗದ್ದೆಗಳಿಗೆ ಸುರಿಯುವ ಮಾತು ಕೇಳಿಬರುತ್ತಿದೆ. ಅದಾಗದೇ ಇದ್ರೆ ಈಗ ತೆಗೆದು ಬದಿಗಿರಿಸಿರುವ ಹೂಳು ಮತ್ತೆ ತೋಡಿನ ಪಾಲಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿದ್ದು ಮಳೆಗಾಲದಲ್ಲಿ ನೆರೆ ಉಕ್ಕಲು ಕಾರಣವಾಗುವ ಈ ಕಾಲುವೆಗಳಲ್ಲಿ ತುಂಬಿರುವ ಹೂಳು, ಕಸಕಡ್ಡಿ, ತ್ಯಾಜ್ಯಗಳನ್ನು ಪುರಸಭೆಯು ತಕ್ಷಣ ಸ್ವಚ್ಛಗೊಳಿಸಿ ಸರಾಗವಾಗಿ ನೀರು ಹರಿದು ಹೋಗುವಂತೆ ಮಾಡಬೇಕಾಗಿದೆ. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದಿರೆ.